ಅದು 1958. ಅಂದು ಮಂಗಳೂರಿನ 7ನೇ ಚಿತ್ರಮಂದಿರವಾಗಿ ಪ್ರಭಾತ್ ಟಾಕೀಸ್ ಲೋಕಾರ್ಪಣೆಯಾಯಿತು. ಹಲವು ವರ್ಷಗಳಿಂದ ಚಿತ್ರಮಂದಿರಕ್ಕಾಗಿ ಅರೆಬರೆಯಾಗಿ ಕಟ್ಟಿ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದ ಕಟ್ಟಡವನ್ನು BK ವಾಸುದೇವರಾವ್ ಅನ್ನೋರು ಸ್ವಾಧೀನಪಡಿಸಿಕೊಂಡು ಕಟ್ಟಿರುವ ಚಿತ್ರಮಂದಿರವಿದು. ಆರಂಭಿಕ ಪ್ರದರ್ಶನವಾಗಿ ಕಾಲಪಾನಿ ಅನ್ನೋ ಹಿಂದಿ ಸಿನಿಮಾ ರಿಲೀಸ್ ಆಯಿತು. ಆ ಕಾಲದಲ್ಲಿ 2 ಆಣೆಗೆ ಚಿತ್ರವನ್ನು ಇಲ್ಲಿ ಪ್ರದರ್ಶಿಸಲಾಗ್ತಿತ್ತು. ಆರಂಭದ ದಿನಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಮತ್ತು ತಮಿಳು ಭಾಷೆಯ ಚಿತ್ರಗಳೇ ಪ್ರದರ್ಶನ ಕಂಡಿತ್ತು. ಆ ಬಳಿಕ 3 ಮಂದಿ ಪಾಲುದಾರರು, 4 ಮಂದಿ ಪಾಲುದಾರರು, ಹೀಗೆ ಅವರಿವರ ಕೈಗಳಿಗೆ ಸೇರಿ ಮುನ್ನಡೆದುಕೊಂಡು ಬಂದಿದೆ ಪ್ರಭಾ ಚಿತ್ರಮಂದಿರ. ಆ ತನಕ ಮಂಗಳೂರಿನ ಎಲ್ಲ ಚಿತ್ರಮಂದಿರಗಳು ದಿನ 1-2 ಪ್ರದರ್ಶನವಷ್ಟೇ ನಡೆಸ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟಿನಿ ಶೋಗಳನ್ನು ಆರಂಭಿಸಿ ಹೊಸ ಪರ್ವಕ್ಕೆ ನಾಂದಿ ಹಾಡಿದ ಚಿತ್ರಮಂದಿರವೇ ಪ್ರಭಾತ್. ನಾಡೋಡಿ ಮನ್ನನನ್ನು ತಮಿಳು ಚಿತ್ರದ ಮೂಲಕ 1-2 ದೇಕಾವ್ಯಗಳನ್ನು 3-4 ದೇಕಾವ್ಯಗಳ ಪ್ರದರ್ಶನಕ್ಕೆ ಏರಿಸಿದ ದಾಖಲೆ ಈ ಚಿತ್ರಮಂದಿರಕ್ಕೆ ಸಲ್ಲುತ್ತೆ. ಎಲ್ಲ ಭಾಷೆಯ ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದ ಪ್ರಭಾತ್ನಲ್ಲಿ ಶಿವಣ್ಣ ಅವರ ಮೊಟ್ಟ ಮೊದಲ ಸಿನಿಮಾ ಆನಂದ್ 100 ದಿನಗಳ ಪ್ರದರ್ಶನವನ್ನು ಕಂಡಿದೆ. ಅಲಿಬಾಬಾ ಮತ್ತು 40 ಕಳ್ಳರು, ಶ್ರೀಮಂತನ ಮಗಳು, ಭರ್ಜರಿ ಬೇಟೆ, ಶಂಕರ್ನಾಗ್ ಅವರ ಮೊಟ್ಟ ಮೊದಲ ಕನ್ನಡ ಚಿತ್ರ ಒಂದಾನೊಂದು ಕಾಲದಲ್ಲಿ ಸೇರಿದಂತೆ ಅದೆಷ್ಟು ಕನ್ನಡ ಚಿತ್ರಗಳು ಶತಕ, ಅರ್ಧ ಶತಕವನ್ನು ಇಲ್ಲಿ ಪೂರೈಸಿದೆ. ಕರಿಯಣಿ ಕಟ್ಟಂದಿ ಕಂಡನಿಯನ್ನು ತುಳು ಸಿನಿಮಾ 11 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಉಳಿದಂತೆ ಬಿರ್ಸೆ, ಕಂಚಿಲ್ದ ಬಾಲೆ, ದೊಂಬರಾಟ, ಅರೆಮರ್ಲೇರ್ ಸೇರಿದಂತೆ ಒಂದಿಷ್ಟು ತುಳು ಚಿತ್ರಗಳಿಗೆ ಮೇನ್ ಸೆಂಟರ್ ಆಗಿತ್ತು ಪ್ರಭಾತ್. ಹಾಗೆ 2017ರ ಹಿಂದೆ ಅದೆಷ್ಟು ತುಳು ಚಿತ್ರಗಳು ಜ್ಯೋತಿ, ಸುಚಿತ್ರದಿಂದ ಎತ್ತಂಗಡಿಯಾಗಿ ಇಲ್ಲಿ 100, 150, 200 ದಿನಗಳನ್ನು ಪೂರೈಸಿದೆ. ಕನ್ನಡದ ಮಿಲನ ಸಿನಿಮಾ ಕೂಡ ಸುಚಿತ್ರದಿಂದ 100ನೇ ದಿನಗಳ ಬಳಿಕ ಎತ್ತಂಗಡಿಯಾಗಿ ಇಲ್ಲಿ 25 ವಾರಗಳನ್ನು ಪೂರೈಸಿದೆ. ಇನ್ನು ಕೊಂಕಣಿ, ಬ್ಯಾರಿ ಚಿತ್ರಗಳಿಗೂ ಪ್ರಭಾತ್ ತನ್ನ ಪರದೆಯನ್ನು ನೀಡಿದೆ. ಒಂದಿಷ್ಟು ಕೊಂಕಣಿ ಚಿತ್ರಗಳು ಇಲ್ಲಿ 50 ದಿನವನ್ನು ಪೂರೈಸಿದೆ. ನಗರದ KS ರಾವ್ ರಸ್ತೆಯಲ್ಲಿರುವ ಈ ಚಿತ್ರಮಂದಿರದ ಆವರಣದಲ್ಲಿ 1976ರಲ್ಲಿ ಸುಚಿತ್ರ ಚಿತ್ರಮಂದಿರ ತಲೆ ಎತ್ತಿ ನಿಂತಿತ್ತು. ಈ ಮೂಲಕ ಕರಾವಳಿಯಲ್ಲಿ ಒಂದೇ ಆವರಣದಲ್ಲಿರುವ 2 ಚಿತ್ರಮಂದಿರವನ್ನು ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. 2018ರಲ್ಲಿ ಇವೆರಡು ಚಿತ್ರಮಂದಿರವನ್ನು ರಿನಿವೇಶನ್ ಮಾಡಲಾಯಿತು. ಇದೀಗ SP ಸಿನಿಮಾ ಎಂದು ಹೆಸರು ಬದಲಾಗಿದೆ. ಜೊತೆಗೆ ವಿಶ್ವ ದರ್ಜೆಯ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ರಾಜ್ಯ, ದೇಶದಲ್ಲೇ ಮೊದಲ ಹಾಗೆ ಏಕೈಕ ಪ್ರಯೋಗದ ತಂತ್ರಜ್ಞಾನವನ್ನು ಇಲ್ಲಿ ಕಾಣಬಹುದು. ಮಲ್ಟಿಪ್ಲೆಕ್ಸ್ ಮಾದರಿಯಲ್ಲಿ ದಿನ 5+5, 5+6 ಸಿನಿಮಾ ಪ್ರದರ್ಶನ ಇವೆರಡು ಚಿತ್ರಮಂದಿರಗಳಲ್ಲಿ ನಡೆಯುತ್ತೆ. ತುಳು ಭಾಷಾ ಚಿತ್ರವನ್ನು ಹೊರತುಪಡಿಸಿ ಎಲ್ಲ ಭಾಷಾ ಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತೆ. ಪ್ರಾದೇಶಿಕ ಭಾಷಾ ಚಿತ್ರಗಳನ್ನು ಕಡೆಗಣಿಸಲಾಗ್ತಿದೆ ಎನ್ನುವುದೇ ಖೇದಕರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.